ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಾಧುನಿಕ ರೆಕಾರ್ಡಿಂಗ್ ಸ್ಟುಡಿಯೋ ಮೆಲೋಡಿಯಂನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನ ಮೂಲಸೌಕರ್ಯ ಸೌಲಭ್ಯಗಳನ್ನು ಅಮೆರಿಕದ ವಾಯುಪಡೆಯ ನಿವೃತ್ತ ಚಾಪ್ಲಿನ್ ವಂದನೀಯ ಮಾನ್ಸಿಜೂರ್ ಲೆಸ್ಲಿ ಶೆಣಿಯವರು ಉದ್ಘಾಟಿಸಿ ಆಶೀರ್ವದಿಸಿದರು. ಉದ್ಘಾಟಿಸಲ್ಪಟ್ಟ ಸೌಲಭ್ಯಗಳಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ, ಮೆಲೋಡಿಯಂ, ಎಸ್ಜಿಇಸಿ, ಎಸ್ಐಸಿಟಿಇ, ಐಡಿಯಾ ಲ್ಯಾಬ್ ಮತ್ತು ಅತಿಥಿ ಗೃಹಗಳು ಒಳಗೊಂಡಿವೆ. ಅತ್ಯಾಧುನಿಕ ಸ್ಟುಡಿಯೋ ಮೆಲೋಡಿಯಂ ಮಂಗಳೂರಿನಲ್ಲಿರುವ ಈ ರೀತಿಯ ಸೌಲಭ್ಯಗಳಲ್ಲಿ ಒಂದಾಗಿದ್ದು, ಇದನ್ನು ಮುಂಬೈ ಸೌಂಡ್ ಆ್ಯಂಡ್ ಅಬೌಟ್ನ ಮಾಲೀಕ ಕೆವಿನ್ ಡಿಸೋಜಾ ಅವರು ವಿನ್ಯಾಸಗೊಳಿಸಿದ್ದಾರೆ. ಈ ಸ್ಟುಡಿಯೋ ಕಾಲೇಜಿನ ಆನ್ಲೈನ್ ಶಿಕ್ಷಣ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರಲು ಅನುವು ಮಾಡಿಕೊಡುವುದಲ್ಲದೆ ಉತ್ತಮವಾದ ಸಂಗೀತ ರೆಕಾರ್ಡಿಂಗ್ಗಳು, ವಿಡಿಯೋ ಬ್ಲಾಗ್ಗಳು ಮತ್ತು ಇತರ ಕಲಾತ್ಮಕ ಪ್ರಯತ್ನಗಳ ಮೂಲಕ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ತೋರ್ಪಡಿಸಲು ಈ ವಿಡಿಯೋ ಸಹಾಯವನ್ನ ಮಾಡುತ್ತದೆ. ಸುಸಜ್ಜಿತ ಸ್ಟುಡಿಯೋವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು, ಇದರಲ್ಲಿ ಉಪಕರಣಗಳ ಕನ್ಸೋಲ್, ರೆಕಾರ್ಡಿಂಗ್ ಸ್ಥಳ ಮತ್ತು ಮುನ್ನೋಟ ಹಾಗೂ ವಿವಿಧೋದ್ದೇಶ ವಿಭಾಗಗಳು ಸೇರಿವೆ. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಪೋಷಿಸಲು ವಿಶೇಷ ಪ್ರಚೋದನೆಯನ್ನು ನೀಡುವ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಸ್ಟುಡಿಯೋವನ್ನು ನಿರ್ಮಿಸಲಾಗಿದೆ. ಜೊತೆಗೆ ಈ ಮೂಲಕ ಕ್ಯಾಂಪಸ್ನಲ್ಲಿ ಮಾಧ್ಯಮ ಸಂಬಂಧಿತ ಚಟುವಟಿಕೆಗಳನ್ನು ಉತ್ತೇಜಿಸಲು ಸಹ ಉದ್ದೇಶಿಸಲಾಗಿದೆ. ಈ ಸೌಲಭ್ಯವು ಕೋರಿಕೆಯ ಮೇರೆಗೆ ಮಂಗಳೂರಿನ ಸಮುದಾಯದ ಬಳಕೆಗೆ ಮುಕ್ತವಾಗಿರಲಿದೆ. ಈ ಸಂದರ್ಭದಲ್ಲಿ ಸ್ವೀಡನ್ನ ಹಾಲ್ಮಸ್ಟಾಡ್ನಲ್ಲಿ ನಡೆದ ವಿಶ್ವ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ವಿಶ್ವಮಟ್ಟದಲ್ಲಿ ಒಟ್ಟಾರೆ 6ನೇ ಸ್ಥಾನವನ್ನು ಗಳಿಸಿದ್ದಕ್ಕಾಗಿ ಕಾಲೇಜಿನ 3ನೇ ವರ್ಷದ ಇಸಿಇ ವಿದ್ಯಾರ್ಥಿಯಾದ ಅರೆನ್ ಜಾಯ್ ಫರ್ನಾಂಡಿಸ್ ಅವರನ್ನು ಸನ್ಮಾನಿಸಲಾಯಿತು. ಇವರೊಂದಿಗೆ ಅವರು ತಮ್ಮ ಸುದೀರ್ಘ ಸಾಧನೆಗಳ ಪಟ್ಟಿಗೆ ಮತ್ತೊಂದನ್ನು ಸೇರಿಸಿದ್ದಾರೆ. ಅರೆನ್ ಈ ಹಿಂದೆ 2019ರಲ್ಲಿ ಕಜಕಿಸ್ತಾನ್ನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದರು. ಈ ವೇಳೆ ಕಾಲೇಜಿನ ನಿರ್ದೇಶಕರಾದ ವಂದನೀಯ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹ ನಿರ್ದೇಶಕರಾದ ವಂದನೀಯ ಅಲ್ವಿನ್ ರಿಚರ್ಡ್ ಡಿಸೋಜಾ, ಪ್ರಾಂಶುಪಾಲರಾದ ಡಾ ರಿಯೋ ಡಿಸೋಜಾ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾದ ರಾಕೇಶ್ ಲೋಬೋ, ಕಾಲೇಜಿನ ತಂತ್ರ ಮತ್ತು ಯೋಜನೆಯ ಮುಖ್ಯಸ್ಥ ಡಾ ಬಿನು ಕೆಚಿ ಹಾಗೂ ಇತರ ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.